So you're listening to what I say. Is you gonna get enough? If you can't, don't hold your baby, get down. But try to make sure I'll tell you what it's all about. If come on, let's get down, get to it. If have a little fun, there's really nothing to it. So party, it's to go, get a move on board, and you'll see. If you might be steady, are you ready to play with me? All my ladies go crazy with the rhythm that the music's beating, it's heating up the night. Life's a party, don't delay, तुम खुल के नीले उनका होगा जो होना है हो जाए. जी करदा बई जी करदा तेन कोल बिठावां जी करदा बई जी करदा तेन कोल बिठावां जी करदा. जी करदा बई जी करदा तेन कोल बिठावां जी करदा बई जी करदा तेन कोल बिठावां जी करदा. एक वारी ओ एक वारी तू सीने नाल लग सोहणीए ओ बल्ले बल्ले तू सीने नाल लग सोहणीए ओ शावा शावा तू सीने नाल लग सोहणीए. I'm a hug to my ladies and my digits to my girls. We just looking for some fun, now times are perfect. Say you wanna come along, gotta have a lot of fun. Gonna party all night till the sun comes up in the morning. Yeah, take it, don't it? So far you say you ready for some fun. Step into my car, we gonna take it all around like music. All my ladies go crazy with the rhythm that the music's beating, it's heating up the night. Life's a party, don't delay, तुम खुल के जीले, उनका होगा जो होना है हो जाए. एक वारी मैनू तू कहे जी सुन लो, एक वारी दिल मंगे आसी हुण लो. और कुछ भी ना चाहे नसीबा करे, बस इतना जो हो सके तो रब्बा करे. ओ रब्बा तेरा दिल है बड़ा, ओ रब्बा तेरा दिल है बड़ा, एक सुन ले मेरे दिल की दुआ. जी करदा बई जी करदा तेरे संग टुर जावा, जी करदा बई जी करदा तेरे संग टुर जावा, जी करदा टुर जावा. ಮಾಲಕರಾದಂತಹ ಫೈರೋಜ್ ಅಹಮದ್ ರವರ ಪರವಾಗಿ ಅನಂತವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸಂದರ್ಭದಲ್ಲಿ ನಮ್ಮ ಮೆಚ್ಚಿನ ಶಾಸಕರುಗಳಾದ ಸನ್ಮಾನ್ಯ ಯುಟಿ ಖಾದರ್ ಅವರು, ಅದೇ ರೀತಿ ಡಿ ವೇದವ್ಯಾಸ ಕಾಮತ್ ಅವರು ಕೂಡ ಒಂದೆರಡು ಮಾತುಗಳನ್ನು ಶುಭಾಶಯವನ್ನು ಹೇಳಬೇಕಾಗಿದೆ. ಫೈರೋಜ್ ಬಹುಶಃ ಯುವಕರಾಗಿದ್ದುಕೊಂಡು ತಮ್ಮ ವಿಶೇಷ ಶ್ರಮದ ಮೂಲಕ ಇವತ್ತು ಸಾರಾ ಮಾರ್ಕೆಟ್ನ ನಿರ್ಮಾಣ ಮಾಡಿ ಈ ಒಂದು ಉದ್ಘಾಟನೆ ಮಾಡುವ ಸಂದರ್ಭ ನಮ್ಮಲ್ಲಿ ತಪ್ಪಿಸಿದಂಥ ನಮ್ಮ ಆತ್ಮೀಯರು ಸರಿ ಶಾಸಕರಾಗಿದ್ದಂಥ ಡಿ ವೇದವ್ಯಾಸ ಕಾಮತ್ ಅವರೇ, ನಮ್ಮೆಲ್ಲರ ಹಿರಿಯರು ಕುಲ್ಲಾಲ್ ತಂಡ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಜನವಾದಿ ರಶೀದ್ ಕುಲ್ಲಾಲ್ ಅವರೇ, ಈ ಎಲ್ಲ ಬಿಲ್ಡಿಂಗ್ನ ಮಾಲಕರು ಮತ್ತು ನಮ್ಮ ಫೈರೋಜ್ ಸೋದರಾಗಿ ಸಹಕರಿಸಿದಂಥ ಡಿ ಗೋಪಾಲಕೃಷ್ಣ ಪೈರವರೇ, ಡಿ ರಾಮನ್ ಪೈರವರೇ, ಅದೇ ರೀತಿ ನಮ್ಮ ಮನೀಶ್ ಸಿಂಹಪಡಿ ಅಕ್ಕನವರೇ, ಸಲೀಮ್ ಅವರೇ, ಅದೇ ಹಮೀದ್ ಅವರೇ, ಎಲ್ಲ ನಮ್ಮ ಉಸ್ಮಾನ್ ಅವರೇ, ಇಲ್ಲಿಂದ ನಮ್ಮ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಮಿತ್ರ ವರ್ಗದವರೇ ಪ್ರಥಮವಾಗಿ ಫೈರೋಜ್ ಮತ್ತು ಅವರ ಮಿತ್ರ ಅಭಿನಂದಿಸ್ತೇನೆ. ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ ಈ ಒಂದು ಸಂಗಮಾವಕಾಶ ಇದೆ ಅಂತ ಸಂದರ್ಭದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂಥ ಪೂರ್ಣಿಮಾ ಅವರ ಜೊತೆಯಲ್ಲಿ ಬಹುಶಃ ಇವತ್ತು ಈ ಒಂದು ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ಭವಿಷ್ಯದಲ್ಲಿ ಇಲ್ಲಿ ನಮ್ಮ ವ್ಯಾಪಾರಕ್ಕೆ ಸಂಬಂಧ ಸಾರ ಮಾರ್ಕೆಟ್ ನಿರ್ಮಾಣ ಮಾಡುವ ಮೂಲಕ ಯಾರು ಇಲ್ಲಿ ವ್ಯಾಪಾರ ಮಾಡ್ತಾರ ಅವ್ರಿಗೆ ಕೂಡ ಪ್ರಯೋಜನ. ಅದ್ರ ಜೊತೆ ಅಚ್ಚುಕಟ್ಟಾಗಿ ನಿರ್ಮಾಣ ಜೊತೆಯಲ್ಲಿ ಯಾರು ವ್ಯಾಪಾರಿಗಳು ಬರ್ತಾರ ಅವ್ರಿಗೆ ಕೂಡ ಉತ್ತಮವಾದ ಸೇವಾ ಸೌಲಭ್ಯವನ್ನು ಇವತ್ತು ಫೈರೋಜ್ ಮತ್ತು ಮಿತ್ರ ಒದಗಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಇವತ್ತು ನಮ್ಮ ವ್ಯಾಪಾರ ಪ್ರಾರಂಭ ಮಾಡ್ತಾರೆ ಅವರು ಅತ್ಯಂತ ಯಶಸ್ವಿಯಾಗಿದ್ದುಕೊಂಡು ಅವರ ವ್ಯಾಪಾರ ಇನ್ನಷ್ಟು ವೃದ್ಧಿ ಆಗುವಂಥ ಅವಕಾಶ ಕಲ್ಪನೆ ವಿಚಾರ ಇವತ್ತು ಆಗಲಿ. ಫೈರೋಜ್ ಒಬ್ಬ ಯುವಕನಾಗಿದ್ದುಕೊಂಡು ಎಲ್ಲ ಯುವಕ ಸಮುದಾಯಕ್ಕೆ ಒಂದು ಮಾದರಿ, ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ, ನಿಯತ್ತಿನಿಂದ ಇವತ್ತು ಈ ಒಂದು ಸೇವೆ ಮಾಡಿ ವ್ಯಾಪಾರ ಮಾಡಲಿಕ್ಕೆ ತಾನು ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಫೈರೋಜ್ ಸೇರಿಸಿಕೊಂಡಿದ್ದಾರೆ. ಸೊ ಬಹುಶಃ ಎಲ್ಲರ ಆಶೀರ್ವಾದ ಪಡೆದುಕೊಂಡು ತಾವು ಅತ್ಯುತ್ತಮವಾದ ಈ ಒಂದು ಸಾರಾ ಮಾರ್ಕೆಟ್ ಏನಿದೆ ಆಗಿದೆ
ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ದೊಡ್ಡ ಮಟ್ಟದ ಈ ರೀತಿಯ ಮಾರ್ಕೆಟ್ ಪ್ರಾರಂಭ ಮಾಡೋದ ಶಕ್ತಿ ಅಲ್ಲಾಹ್ ತಾಲಾ ದೇವರನ್ನು ಒದಗಿಸಿಕೊಳ್ಳಲು ನಾನು ಇವತ್ತು ಕೇಳಿಕೊಳ್ತಾ ಇಲ್ಲಿರುವ ಎಲ್ಲರ ವಿಶೇಷವಾದ ಆಶೀರ್ವಾದ ಸಹಕಾರ ಸರ್ವಧರ್ಮದ ಮುಖಂಡ ವಿಶೇಷ ಪ್ರೀತಿ ವಿಶ್ವಾಸ ಫೈರೋಜ್ ಮೇಲೆ ಇರುವಂಥ ಅವಕಾಶ ನಾನು ಕೂಡ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಬಹುಶಃ ನಮ್ಮದೇ ಮುಂದಕ್ಕೆ ನಮ್ಮ ಶಾಸಕ ಮಿತ್ರರು ಕಾರ್ಪೊರೇಟರ್ಗಳು ಇವರು ಮಾತಾಡಲಿದ್ದಾರೆ. ನನಗೆ ಉಲ್ಲಾಲಕ್ಕೆ ಮುಟ್ಟಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಕಾಗಿ ಹೋಗ್ತೇನೆ. ಅದಕ್ಕಾಗಿ ನಮ್ಮೆಲ್ಲ ತಾವು ಕ್ಷಮಿಸಿ ಅನುಮತಿ ಕೊಡಬೇಕು ನಾನು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಈ ಒಂದು ಕಟ್ಟಡವನ್ನು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಂ ಹೇಳುವ ಮೂಲಕ ಇವತ್ತು ಉದ್ಘಾಟನೆ ಮಾಡಿ ಹೇಳ್ತೇನೆ. ಇಸ್ಲಾಂ ವೇದವ್ಯಾಸ ಕಾಮತ್ರವರು ಮಂಗಳೂರು ಕ್ಷೇತ್ರದ ಶಾಸಕರು ಅವರು ಈ ಸಂದರ್ಭದಲ್ಲಿ ಶುಭಾಶಯವನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾರೆ. ಈ ಒಂದು ಉದ್ಘಾಟನಾ ಸಮಾರಂಭದ ಶಾಸಕರಾಗಿ ಭೇಟಿಯಾಗಿದ್ದಾರೆ. ಉಳ್ಳಾಲದ ದರ್ಗಾದ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಅವರೇ, ಮಹಾನಗರ ಪಾಲಿಕೆ ಸದಸ್ಯರು ಪೂರ್ಣಿಮಾ ಅವರೇ, ಗೋಪಾಲ್ ಕೃಷ್ಣ ಪೈ ಅವರೇ, ಮಾಮನ್ ಪೈ ಅವರೇ, ಭಾಳಷ್ಟು ವರ್ಷದಿಂದ ಈ ಒಂದು ಭಾಗದಲ್ಲಿ ಸಾರಥಿ ಹೋಟೆಲ್ನ ಮಾಲಕತ್ವದಲ್ಲಿ ಅವರ ಪೈ ಸಹೋದರರು ಅವರ ಮುಖಾಂತರ ಹಲವಾರು ವರ್ಷಗಳಿಂದ ಈ ಪ್ರದೇಶದ ಜನರಿಗೆ ಭಾಳಷ್ಟು ಕೊಡುಗೆಯನ್ನು ಕೊಡ್ತಾ ಬಂದರು. ಈಗ ಇದೇ ಒಂದು ಮಳಿಗೆಯನ್ನು ಒಂದು ಮಾರ್ಕೆಟ್ ಆಗಿ ಮಾಡುವ ಮುಖಾಂತರ ಈ ಬೆಳೆಯುತ್ತಿರುವ ಮಂಗಳೂರಿಗೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಸಿಗಬೇಕು, ಹಲವಾರು ಬೇಡಿಕೆಗಳನ್ನು ಇರುವಂಥ ವಸ್ತುಗಳನ್ನು ಪಡ್ಕೊಳ್ಬೇಕು ಅಂತೇಳಿ ಒಂದು ಉದ್ದೇಶದಿಂದ ಭಾಳ ಯಶಸ್ವಿಯಾಗಿ ಹಲವಾರು ಮಳಿಗೆಗಳನ್ನು ಒಂದೇ ಜಾಗದಲ್ಲಿ ಮಾಡಿಸ್ಕೊಂಡು ಜನರಿಗೆ ಕೂಡ ಬರುವಂಥ ಗ್ರಾಹಕರಿಗೆ ಹಲವಾರು ಬೇಡಿಕೆಗಳನ್ನು ಒಂದೇ ಜಾಗದಲ್ಲಿ ಈಡೇರಿಸುವಂಥ ಕೆಲಸ ಕಾರ್ಯಗಳು ಇವತ್ತಿಲ್ಲಿ ಆಗಿದೆ. ಪ್ರಾರಂಭ ಮಾಡಿದ ಯಾರೆಲ್ಲ ಬಂಧು ಮಿತ್ರರು ಈ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆ ಭಗವಂತ ಶುಭವನ್ನು ಕೊಡಲಿ ಮತ್ತು ಅವರು ಉದ್ಘಾಟನೆ ಈ ಒಂದು ಮಾಡಿದಂಥ ಸಂದರ್ಭದಲ್ಲಿ ಅವರ ಪ್ರತಿಯೊಂದು ವ್ಯಾಪಾರಗಳು ಇನ್ನಷ್ಟು ವೃದ್ಧಿಯಾಗುತ್ತೆ. ಎಲ್ಲ ಬಂದಂಥ ಗ್ರಾಹಕರಿಗೆ ಅವರಿಗೆ ಸಂತುಷ್ಟರಾಗಿ ಅವರ ಎಲ್ಲ ಏನು ಅವರಿಗೆಲ್ಲ ಅಗತ್ಯ ಇದೆಯೋ ಅದನ್ನೆಲ್ಲ ಕೊಡುವಂಥ ಈ ಒಂದು ಮಳಿಗೆ ಆಗಲಿ. ಹಾಗೆ ಇಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಶುಭವನ್ನಾಗಲಿ ಅಂತ ಹೇಳುತ್ತಾ ಇದನ್ನೊಂದು ಯುವಕನಾಗಿ ಪ್ರಾರಂಭ ಮಾಡಿ ಒಂದು ಬಹಳ ಕನಸನ್ನು ಇಟ್ಟುಕೊಂಡು ಭಾಳ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಫೈರೋಜ್ ಅಹಮದ್ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಮನೆಯ ಎಲ್ಲ ಪರಿವಾರದ ಕುಟುಂಬಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಇನ್ನಷ್ಟು ಇದೇ ರೀತಿಯ ಮಾರ್ಕೆಟ್ಗಳು ಪ್ರಾರಂಭ ಮಾಡುವ ಹಾಗೆ ಅವರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ವಂದನೆಗಳನ್ನು. ಸಾರಾ ಮಾರ್ಕೆಟ್ನಲ್ಲಿರುವಂಥ ಹಲವಾರು ಅಂಗಡಿಗಳಿಗೆ ಇರುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಉದ್ಘಾಟನೆ ಮಾಡಿ ಆದ ನಂತರ ಮಂಗಳೂರಿನ MLA ಶಾಸಕರು ಆದಂಥ ವೇದವ್ಯಾಸ ಕಾಮತ್ರವರು ಈ ಮಳಿಗೆ ಬಗ್ಗೆ ಪರಿಸರದ ಬಗ್ಗೆ ಮಾತಾಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಕಾರ್ಪೊರೇಟ್ರು ಪೂರ್ಣಿಮಾ ಅವರು ಕೂಡ ಇದ್ದಾರೆ. ಈ ಕಟ್ಟಡದ ಮಾಲೀಕರು ಕೂಡ ಪೈ ಬ್ರದರ್ಸ್ ಇಲ್ಲಿದ್ದಾರೆ. ಅನೇಕ ಫೈರೋಜ್ನ ಮಿತ್ರರುಗಳಿದ್ದಾರೆ. ಅಲ್ಲದೆ ಈ ಮಳಿಗೆಯನ್ನು ಪ್ರಾರಂಭಿಸುವ ಅಂಗಡಿಗಳ ಮಾಲಕತ್ವದ ಅವರ ಕುಟುಂಬಸ್ಥರು ಇದ್ದಾರೆ. ಇಲ್ಲಿ ಜಾಸ್ತಿ ಮಾತಾಡುವಂಥ ಅಗತ್ಯ ಅವಶ್ಯಕತೆ ಏನೂ ಇಲ್ಲ. ಆದರೂ ಕೂಡ ಇಲ್ಲಿ ಒಂದಿಬ್ಬರನ್ನು ನಾವು ನೆನೆಸಿಕೊಂಡು ಮಾತಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಫೈರೋಜ್ ಮಂಗಳೂರಲ್ಲಿ ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಜಾಗ ಕೊಟ್ಟವರು ಪ್ರಥಮವಾಗಿ ಮೊಹಮ್ಮದ್ ಸಲೀಂ ಅದು ಬಾಡಿಗೆಗೆ ಕೊಟ್ಟಿದ್ದರೂ ಕೂಡ ಭಾಳ ಪ್ರೀತಿಯಿಂದ
ಅವರು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಆ ಚಿಕ್ಕ ಪ್ರಾಯದಲ್ಲಿ ವ್ಯಾಪಾರ ಪ್ರಾರಂಭ ಮಾಡಿದಾಗ ಆಜುಬಾಜಿಯಲ್ಲೆಲ್ಲ ಬೇರೆ ಬೇರೆ ಜಾತಿ ಧರ್ಮದವರು ಇದ್ದರೂ ಕೂಡ ಎಲ್ಲರೂ ಕೂಡ ಫೈರೋದೊಟ್ಟಿಗೆ ಒಂದು ಪ್ರೀತಿಯಿಂದ ಬೆರೆಯುವಂಥ ವಾತಾವರಣ ನಿರ್ಮಾಣವಾಗಿದ್ದು ನಿಜವಾಗಿಯೂ ಬಹಳ ಒಂದು ಖುಷಿಯ ವಿಚಾರ. ಅದಕ್ಕೆ ಕಾರಣ ಈ ಸಾರಥಿ ಹೋಟೆಲ್ನ ಪಾಲುದಾರರು, ಪಕ್ಕದಲ್ಲಿರುವಂಥ ಇನ್ನೊಂದು ಹೋಟೆಲ್ ನವದೀಪ್ನವರು, ಇನ್ನಿತರ ಅಂಗಡಿಗಳವರೆಲ್ಲ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಒಂದು ಮುಂದೆ ಸಾಗಿದ ಒಂದು ವಿಚಾರ ನಿಜವಾಗಿಯೂ ನಮ್ಮ ಊರಲ್ಲಿ ಜಾತಿ ಭೇದ ಇಲ್ಲ ಅಂತ ಹೇಳುವಂಥದ್ದನ್ನು ಸಾರಿ ಒತ್ತಿ ಹೇಳಲಿಕ್ಕೆ ಈ ಒಂದು ಕಟ್ಟಡ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ಕೆಲವೊಂದು ಕಡೆ ಅಶಾಂತಿಯ ವಾತಾವರಣ, ಧರ್ಮದ ವಿದ್ಯೆ ಮಾತಾಡಿದವರು ಇದ್ದರೂ ಕೂಡ ಅದೆಲ್ಲ ಕ್ಷುಲ್ಲಕ ಒಂದೆರಡು ಜನ, ಬೆರಳಿಗೆ ಜನ ಇರ್ಬೋದು. ಆದರೆ ಪ್ರೀತಿ, ಒಗ್ಗಟ್ಟು, ಶಾಂತಿಯನ್ನು ಬಯಸುವವರು ಬಹಳಷ್ಟು ಜನ ಇದ್ದಾರೆ ಅಂತ ಸಾರುವಂಥದ್ದು ಈ ಒಂದು ಲಿಂಕಿಂಗ್ ಟವರ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಇದು ಈ ರೀತಿಯ ಮುಂದುವರೆದುಕೊಂಡು ಸಾರಥಿ ಹೋಟೆಲ್ನವರು ತಮ್ಮ ಉದ್ಯಮವನ್ನು ಬಂದ್ ಮಾಡಿ ಅವರ ಏನು ವ್ಯಾಪಾರ ಸಾಕು ಅಂತೇಳಿ ಮಾಡುವ ಈ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಹುಡುಗನಿಗೆ ಜಾತಿಯನ್ನು ನೋಡದೆ ಅಂಗಡಿಯನ್ನು ಕೊಟ್ಟು ಈ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಇದು ಕೂಡ ಒಂದು ಬಹಳ ಒಂದು ಅನ್ಯೋನ್ಯತೆಯ ದ್ಯೋತಕ ಆಗಿದೆ. ಆ ಮೂಲಕ ಇವತ್ತು ಇಲ್ಲಿ ಹಲವಾರು ಮಳಿಗೆ ಇದ್ದರೂ ಕೂಡ ಈ ಮಳಿಗೆಯಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಜಾತಿಯ ವ್ಯಾಪಾರಸ್ಥರಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಆ ಅಲ್ಲಾಹನು, ಆ ಭಗವಂತ ಅಂತ ಹೇಳುವಂಥ ಆ ಶಕ್ತಿ ಎಲ್ಲರ ವ್ಯಾಪಾರವು ಅಭಿವೃದ್ಧಿಯಾಗಿ ಅವರೊಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಇಲ್ಲಿ ಪಡೆಯಲಿ, ಅವರ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹಾರೈಸಿ, ಗ್ರಾಹಕರಲ್ಲಿ ಕೂಡ ನೀವು ಬಹಳ ಪ್ರೀತಿಯಿಂದ ಮಮತೆಯಿಂದ ಮಾತಾಡಿಕೊಂಡು ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಕಾರಣ ಆಗದೆ, ಒಂದು ಪ್ರೀತಿ ಬಿಟ್ಟು ದೌರ್ಭ್ಯದ ಮಾತನ್ನು ಮಾತಾಡದೆ, ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಯಾರಾದರೂ ಹೋಗಿ ಹೇಳಬೇಕು ನಾವು ಹೋಗುವ ಸಾರಾ ಮಾರ್ಕೆಟಲ್ಲಿ ಖರೀದಿ ಮಾಡುವ ಅಂತ ಹೇಳುವಂಥ ಮಾತು ಜನರ ಬಾಯಿಗಳಲ್ಲಿ ಬರುವಂಥ ಮಾಡಬೇಕಾದ್ರೆ ನೀವು ವ್ಯಾಪಾರ ಮಾಡುವ ಶೈಲಿಯಲ್ಲಿದೆ, ನೀವು ಮಾತಾಡುವಾಗ ನಿಮ್ಮ ಮಾತುಗಾರಿಕೆಯಲ್ಲಿದೆ. ನೀವು ಸ್ವಲ್ಪ ಹೊತ್ತು ಕ್ಷಮೆಯಿಂದ ವರ್ತಿಸಿದರೆ ಯಾವತ್ತೂ ಯಾವ ಮನುಷ್ಯನಿಗೂ ಕೂಡ ಯಾವ ತೊಂದರೆ ಕೂಡ ಬರುವುದಿಲ್ಲ. ಕ್ಷಮೆ ನಮ್ಮದು ಫಸ್ಟ್ ಪ್ರಥಮವೊಂದಾಗಿರಲಿ. ಅದರ ಜೊತೆಗೆ ಪ್ರೀತಿಯನ್ನು ತೋರಿಸ್ಕೊಂಡು ಹೋದರೆ ನಮ್ಮ ಉದ್ಯಮವು ಬಹಳ ಅಭಿವೃದ್ಧಿ ಆಗ್ತದೆ. ಈ ನಾಡು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಯುವಕರ ಒಂದು ಬಲಗ ಒಂದು ಕೈ ಜೋಡಿಸಿದಂತೆ ಆಗ್ತದೆ ಅಂತ ಹೇಳೋ ಮಾತಿ ನಮ್ಮೆಲ್ಲರಿಗೂ ಕೂಡ ಭಗವಂತನ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಭಾಗದ ಎಮ್ಮೆಲ್ಯೆ ಸಾಹೇಬರೊಟ್ಟಿಗೆ ಪ್ರಥಮವಾಗಿ ಸೇರಿಕೊಂಡು ಮಾತಾಡಲಿಕ್ಕೆ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದು ಕೂಡ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾವು ಉಳ್ಳಾಳದವರು, ನೀವು ಮಂಗಳೂರಿನವರು, ನಾವೊಂದು ಭಾಗ, ನೀವೊಂದು ಭಾಗ. ಆದರೆ ಈಗೆಲ್ಲ ಇವತ್ತೊಂದು ಜೊತೆಯಾಗಿರಲಿಕ್ಕೆ ಯಾವಾಗಲೂ ಹೇಳ್ತಾನೆ ವೇದವ್ಯಾಸ ಕಾಮತರು ಬಹಳ ಪರಿಚಯಸ್ಥರು ಅಂತೇಳಿ. ಹಾಗೆ ನಿಮ್ಮನ್ನು ಕರೆಯುವಾಗ ಕೂಡ ನನ್ನ ಹತ್ರ ಬಂದು ಮಾತಾಡಿದ್ರು. ನಾನು ಮಂಗಳೂರು ನೇಮಲ್ಲಿ ಕರೆಯುವುದು ಮತ್ತೆ ಯಾರನ್ನು ಕರೆಯುವುದು, ಆ ರೀತಿ ನಾವು ನಮ್ಮ ಸಹೋದರರು ಚರ್ಚೆ ಮಾಡಿದ್ದೇವೆ. ಇದೆಲ್ಲರಿಗೂ ನಮಗೆ ಒಳಿತಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಮಿಸಸ್ ಪೂರ್ಣಿಮಾ ಅವರು ಮಂಗಳೂರು ಈ ಒಂದು ಸಂಜೆ ವೇಳೆಯಲ್ಲಿ ಶುಭಾರಂಭಗೊಂಡಂತಹ ಒಂದು ಸಾರಾ ಮಾರ್ಕೆಟಿಂಗ್ನ ಎಲ್ಲ ವ್ಯಾಪಾರಸ್ಥ ಅಂದರೆ ವ್ಯಾಪಾರ ಮಾಡುವಂತಹ ಎಲ್ಲರಿಗೂ ಮೊದಲಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಉದ್ಘಾಟನೆಗೆ ಬಂದಂತಹ ನಮ್ಮ ಎಮ್.ಎಲ್.ಎ ಆದಂತಹ ಯು.ಟಿ. ಖಾದರ್ ಅವರು, ಹಾಗೆ ನಮ್ಮ ಎಮ್.ಎಲ್.ಎ ಆದಂತಹ ವೇದವ್ಯಾಸ ಕಾಮತ್, ಹಾಗೆ ಆಜಿ ಅಬ್ದುಲ್ ರಶೀದ್, ಹಾಗೆ ಆಗಮಿಸಿದಂತಹ ಗೋಪಾಲ್ ಕೃಷ್ಣ ಭಾಯ್, ಮೊಹಮ್ಮದ್ ಭಾಯ್, ಎಲ್ರಿಗೂ, ಹಾಗೆ ಮೊಹಮ್ಮದ್ ಸಲೀಂ, ಹಾಗೆ ಈ ಒಂದು ಸಂಸ್ಥೆಯನ್ನು ತುಂಬ ಒಳ್ಳೆ ರೀತಿಯಲ್ಲಿ ಈ ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಿ ಫೈರೋಜ್ ಅಹಮದ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ
ಸಂಸ್ಥೆಯನ್ನು ಎಲ್ಲರೂ ಶುರು ಮಾಡ್ತಾರೆ, ಆದರೆ ಅದು 1 ವರ್ಷ 2 ವರ್ಷ ಅಂತ ಇರುತ್ತೆ. ಆದರೆ ಕಾಲ ಕಳೆದ ಹಾಗೆ ಬಿಸ್ನೆಸ್ ಲಾಸ್ ಆಗ್ಬಹುದು, ಮುಂದೆ ಒಳ್ಳೆ ರೀತಿಯೂ ಆಗ್ಬೋದು, ಆಗ ಅದು ಬೇರ್ಪಡ್ತಾ ಹೋಗ್ತದೆ. ಆದರೆ ಕೆಲವು ಕಡೆ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅದು ಉತ್ತುಂಗಕ್ಕೆ ಇರುತ್ತೆ. ಆದರೆ ಈ ಒಂದು ಹೃದಯ ಭಾಗದಲ್ಲಿರುವಂತಹ ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಉತ್ತಮವಾದಂತಹ ಸ್ಪಂದಿಸಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನ ಮುಗಿಸ್ತೇನೆ. ಶಾಸಕರಾದಂಥ ಯುಟಿ ಖಾದರ್ ಅವರೇ, ವೇದವ್ಯಾಸ ಅವರವರೇ, ವೇದವ್ಯಾಸ ಅವರವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಬಂಧು ಮಿತ್ರರೇ, ನಾನು ಹೆಚ್ಚಾಗಿ ಮಾತಾಡಿಕೊಳ್ಳುವುದಿಲ್ಲ. 5 ರೂಲ್ಸ್ ಅಂದರೆ 5 ರೂಲ್ಸ್. ಇವರು ಸಾರ ಮಾರ್ಕೆಟನ್ನು ಪ್ರಾರಂಭಿಸಿದ್ದಾರೆ. ಬಹಳ ಆಕ್ಟಿವ್ ಆಗಿ ಮೊದಲೇ ಇವರು ಚಿಕ್ಕದವರೆಗೂ ಎಲ್ಲದರಲ್ಲೂ ಬಂದು ಹಾಗೆ ಇಲ್ಲಿ ಕೂಡ ಬರೋದು ಎಲ್ಲರ ಹೃದಯವನ್ನು ಗೆದ್ದು ಒಳ್ಳೆಯ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ. ಇದರಲ್ಲಿ ಈ ಒಂದು ಮಳಿಗೆಯನ್ನು ಪಡೆದಂತಹ ಎಲ್ರಿಗೂ ನಾನು ಶುಭವನ್ನು ಕೋರುತ್ತೇನೆ. ಹಾಗೆ ಅವರ ವ್ಯಾಪಾರ ವಹಿವಾಟು ಒಳ್ಳೆಯದಾಗಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಹಾಗೂ ಅಲ್ಲಾಹನಲ್ಲಿ ಬೇಡುತ್ತಾ ಈ ಒಂದು ಸಂಜೆ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ಎಲ್ಲರೂ ನಮ್ಮ ಈ ಒಂದು ರಂಜಾನ್ ಪವಿತ್ರ ರಂಜಾನ್ ತಿಂಗಳಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಅಲ್ಲಾಹರು ಹಾಗೂ ದೇವರು ಅನುಗ್ರಹಿಸಲಿ, ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ. Shivery spots, say you're listening to what I say. Is you gonna die now? If you're gonna go out, you better get down. But try or creation, I'll show you what it's all about. If come on, let's get down, get to it. If have a little fun, there's really nothing to it. So when you start to go, get a move on board and you'll see. If you might be steady, are you ready to play with me? All my ladies going crazy with the rhythm that the music's fading, it's fading up the night. Life's a party, don't delay, don't delay, hoda jo hona hai ho jaye. जी करदा बई जी करदा तन कोल बिठावा, जी करदा बई जी करदा तन कोल बिठावा, जी करदा। जी करदा बई जी करदा तन कोल बिठावा, जी करदा बई जी करदा तन कोल बिठावा, जी करदा। एक वारी ओ एक वारी तू सीने नाल लग सोहणीए, ओ बल्ले बल्ले तू सीने नाल लग सोहणीए, ओ शावा शावा तू सीने नाल लग सोहणीए। I'm a hustle to my ladies and my digits to my girls. We just looking for some fun, now the times are perfect. You wanna come along, gotta have a lot of fun. Gonna party all night till the sun comes up in the morning.